ತುರುವೇಕೆರೆಯಲ್ಲಿ ದೀಪಾವಳಿ ಹಬ್ಬದಂದು ಕಟ್ಟೆಯಲ್ಲಿ ಹಸುಗಳನ್ನು ಮೈತೊಳೆಯಲು ಹೋದ ದೊಡ್ಡಗಡ್ಡ ಗ್ರಾಮದ ನಿವಾಸಿಯಾದ ರೈತ ನಂಜುಂಡಪ್ಪ ಕಾಲು ಜಾರಿ ಸಾವನ್ನಪ್ಪಿದ ಘಟನೆ ನಡೆದಿದೆ. ಹಬ್ಬದ ದಿನ ಸಾಕಿದ್ದ ಹಸುಗಳನ್ನು ತೊಳೆದುಕೊಂಡು ಬರಲು ಸೋಮೇನಹಳ್ಳಿ ಗ್ರಾಮದ ಬಳಿ ಇರುವ ಗೌಡಯ್ಯನ ಕಟ್ಟೆಯಲ್ಲಿ ಹಸು ತೊಳೆಯುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ನೀರಿನಲ್ಲಿ ಮುಳುಗಿ ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಾರೆ. ಮೃತ ವ್ಯಕ್ತಿಯನ್ನು ದೊಡ್ಡಘಟ್ಟ ಗ್ರಾಮದ ಸುಮಾರು 60 ವರ್ಷದ ನಂಜುಂಡಯ್ಯ ಬಿನ್ ತಿಮ್ಮಯ್ಯ ಪರಿಶಿಷ್ಟ ಜಾತಿ ಜನಾಂಗದವರೆಂದು ಗುರುತಿಸಲಾಗಿದೆ. ಇನ್ನು ಮೃತರಾದ ವ್ಯಕ್ತಿಗೆ ಹೆಂಡತಿ, 3 ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗನಿದ್ದು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಘಟನಾ ಸ್ಥಳಕ್ಕೆ ಸುದ್ದಿ ತಿಳಿದ ತಕ್ಷಣ ತಾಲೂಕಿನ ತಹಶೀಲ್ದಾರ್ ರೇಣುಕುಮಾರ್ ಭೇಟಿ ನೀಡಿ ಅಗ್ನಿಶಾಮಕ ದಳದ ಸಿಬ್ಬಂದಿಯೊಂದಿಗೆ ಕಾರ್ಯಾಚರಣೆ ನಡೆಸಿ ಕಟ್ಟೆಯ ನೀರಿನಲ್ಲಿ ಮುಳುಗಿದ್ದ ನಂಜುಂಡಯ್ಯನ ಮೃತದೇಹವನ್ನು ಯಶಸ್ವಿಯಾಗಿ ಹುಡುಕಿ ಹೊರತೆಗೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ರೇಣುಕುಮಾರ್, ಮೃತ ವ್ಯಕ್ತಿ ಹಸುಗಳ ಮೈ ತೊಳೆಯಲು ಹೋದಾಗ ಕಾಲು ಜಾರಿ ಆಕಸ್ಮಿಕವಾಗಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಈತನ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಪರಿಹಾರವನ್ನು ಕೊಡಿಸುವ ಭರವಸೆಯನ್ನು ನೀಡಿದರು. ನಂತರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ತಾಲೂಕು ಸಾರ್ವಜನಿಕರ ಆಸ್ಪತ್ರೆಗೆ ಕಳುಹಿಸಿಕೊಟ್ಟು ಶವ ಪರೀಕ್ಷೆಯ ನಂತರ ಶವವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಈ ದಿನ ಬೆಳಗ್ಗೆ ಒಂದು ಸುಮಾರು 12 ಗಂಟೆ ಸಮಯದಲ್ಲಿ ನನಗೆ ದೂರವಾಣಿ ಮೂಲಕ ದೊಡ್ಡಗಡ್ಡ ಗ್ರಾಮದಲ್ಲಿ ಒಬ್ಬ ರೈತ ದನವನ್ನು ತೊಳೆಯೋಕ್ಕೆ ಹೋಗಿ ಕೆರೆಯಲ್ಲಿ ಮುಳುಗಿದ್ದಾರೆ ಅಂತೇಳಿ ಸುದ್ದಿ ತಿಳಿದ ತಕ್ಷಣ ನಾನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಗ್ನಿಶಾಮಕ ದಳದ ಒಂದು ಸಹಯೋಗದಲ್ಲಿ ಶವವನ್ನು ಪತ್ತೆ ಮಾಡಿ ಶವವನ್ನು ಹೊರಕ್ಕೆ ತೆಗೆದಿದ್ದೀವಿ. ನಂಜುಂಡಪ್ಪ ಸಣ್ಣ ತಿಮ್ಮಯ್ಯ ಅಂತೇಳಿ ಸುಮಾರು 65 ವರ್ಷ ಅವ್ರಿಗೆ. ಅವರು ಪರಿಶಿಷ್ಟ ಜಾತಿ ಪಂಗಡದವ್ರದ್ದು. ಈ ತಕ್ಷಣ ಅವ್ರನ್ನ ಸಂಬಂಧಿಕರಿಗೆ ಶವವನ್ನು ಒಪ್ಪಿಸಿ ಶವ ಸಂಸ್ಕಾರಕ್ಕೆ ಮತ್ತು ಶವ ಪರೀಕ್ಷೆಗೆ ತುರುವೇಕೆರೆ ಹಾಸ್ಪಿಟಲ್ಗೆ ಕಳಿಸ್ತಾ ಇದ್ದೀವಿ. ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆ ದೂರವಾಣಿ ಮುಖಾಂತರ ಚರ್ಚೆ ಮಾಡಲಾಗಿ ಅವರು ಪ್ರಾವಿಷನ್ ಪ್ರಕಾರ FIR ಮಾಡಬೇಕು ಮತ್ತು PM ರಿಪೋರ್ಟ್ ಬೇಕು ಅಂತ ಹೇಳಿದ ಹಿನ್ನೆಲೆಯಲ್ಲಿ ಇವತ್ತು ಅವರು ವಾರಸುದಾರ ಮೂಲಕ PM ಕಳಿಸಿದ್ದೀವಿ. PM ರಿಪೋರ್ಟ್ ಬಂದಮೇಲೆ ಕಾನೂನಿಯಾಗಿ ಏನು ಪರಿಹಾರ ಕೊಡಬೇಕು ಅವ್ರ ಪರಿಹಾರವನ್ನು ಕೊಡೋಕ್ಕೆ ನಾವು ಇಲಾಖೆ ಮತ್ತು ಕೃಷಿ ಇಲಾಖೆ ಬದ್ಧರಾಗ್ತೀವಿ. ಅವ್ರ ಸಾಧ್ಯಕ್ಕೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ತಾಲೂಕು ಆಡಳಿತ ಮನವಿಯನ್ನು ಮಾಡ್ತೀವಿ.